ಊರು ಸ್ಟೋರ್ನಲ್ಲಿರುವ ಎಕ್ಸ್ಪ್ರೆಷನ್ ಆರ್ಟ್ಸ್ ಪ್ರಸ್ತುತಪಡಿಸುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣ ವೇಷ ಸ್ಪರ್ಧೆ ಮತ್ತು ರಾಧಾಕೃಷ್ಣ ವೇಷ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಎಚ್ಪಿ ಕೊಟ್ಟಾರ ಘಟಕದ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಗುರಿಕಂಡ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿ, ಪ್ರತಿ ವರ್ಷವೂ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೆವು. ಆದರೆ ಕೊರೋನಾದಿಂದ ನಮಗೆ ಸ್ಪರ್ಧೆ ಮಾಡಲು ಸಾಧ್ಯವಾಗಿಲ್ಲ. ಎಕ್ಸ್ಪ್ರೆಷನ್ ಆರ್ಟ್ಸ್ನವರು ಕೃಷ್ಣವೇಷ ಸ್ಪರ್ಧೆಯನ್ನ ಮಾಡಿದ್ದರಿಂದ ನಮ್ಮ ಮಕ್ಕಳಿಗೂ ಭಾಗವಹಿಸಲು ಅವಕಾಶ ಸಿಕ್ಕಿತು ಎಂದು ಹೇಳಿದರು. ಕೊರೋನಾ ಮಹಾಮಾರಿ ಈ ಕಾರ್ಯಕ್ರಮ ಅಸಾಧ್ಯ ಆಗಿತ್ತು. ಈ ಸಂದರ್ಭಗಳು ಮಸ್ತ್ ಇಲ್ಲದ ಅಪ್ಪಮ್ಮನ ಅಕಲ ಜೋಕುಲು ಈ ಸಂದರ್ಭಗಳು ಕೃಷ್ಣನ ನೆಟ್ಟು ತೂಪಿನ ಅಂಬೀಚಿ ಬಾರಿ ನಿರಾಸೆ ಆಗುತ್ತಿನ ಈ ಗುರ್ತುಡು ನಮ್ಮ ಎಕ್ಸ್ಪ್ರೆಷನ್ದ ಈಶ್ವರ್ ಆರೇ ಒಂದು ಯೋಚನೆ ಮಂತದ್ದು ಈ ಕರಿದ 2 ವರ್ಷ ಇಂಚಿ ಮುಲ್ಪರ್ದೆ ವೇಷಭೂಷಣ ತಂದು ಅಕಲಕ್ಕ ಇಲ್ಲದ ಕೊಟ್ಟದಿದ್ದು ಸ್ಪರ್ಧಾ ಕಾರ್ಯಕ್ರಮ ಗೀತೆರು ನೆಕ್ಕೆಯವರೆಗೆ ಎಕ್ಕಲ ಸಂಘಟನೆ ಪ್ರಯುಕ್ತವಾದ ಆಭಾರಿ ಆದಲ್ಲೇ ಅನಂತರ ಶಾರದಾ ವಿದ್ಯಾಲಯದ ಶಿಕ್ಷಕಿ ಶ್ರೀಲಕ್ಷ್ಮಿ ಅವರು ಮಾತನಾಡಿ, ಕೃಷ್ಣವೇಷ ಸ್ಪರ್ಧೆ ಆಯೋಜನೆ ಮಾಡಿದ್ದರಿಂದ ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಎಂದು ಹೇಳಿದರು. ಸ್ಪರ್ಧೆಯನ್ನು ಆಚರಿಸುವುದು ಸುಲಭ, ಅದಕ್ಕೆ ತೀರ್ಪು ನೀಡುವುದು ಬಹಳ ಕಷ್ಟಕರ ಸಂಗತಿ, ಅದು ನಮಗೂ ಕೂಡ ತಿಳಿದಿದೆ. ಆದರೆ ಎಲ್ಲ ಪೋಷಕರು ಮಕ್ಕಳಿಗೆ ಈಗ ನೋಡಿದ ಚಟುವಟಿಕೆ ಇಲ್ಲ, ಅಂದ್ರೆ ಅವರಿಗೆ ಶಾಲೆಗೆ ಹೋಗ್ಲಿಕ್ಕಿಲ್ಲದೆ ಯಾವುದೇ ಚಟುವಟಿಕೆಗಳಿಲ್ಲದೆ ಮಕ್ಕಳು ಮನೆಯಲ್ಲಿ ಏನು ಮಾಡುದಂತ ಗೊತ್ತಿಲ್ಲದೆ ಅವರು ಒಂದು ರೀತಿಯ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅಂತಹ ಈ ಸಂದರ್ಭದಲ್ಲಿ ಇವರು ಆನ್ಲೈನ್ ಅಲ್ಲಿ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡುವುದೊಂದು ತುಂಬಾ ಹೆಮ್ಮೆಯ ವಿಷಯ. ಇದು ನಿಜಕ್ಕೂ ನಾವು ಗೌರವಿಸಲೇಬೇಕು. ಈ ಸಂದರ್ಭ ಕೃಷ್ಣವೇಷ ಸ್ಪರ್ಧೆ ಮತ್ತು ರಾಧಾಕೃಷ್ಣ ವೇಷ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ಗಣ್ಯರು ವಿತರಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಹಲಿಂಗೇಶ್ವರ ಇಂಡಸ್ಟ್ರೀಸ್ನ ಮಾಲಕರಾದ ರವಿ ಕುಲಾಲ್, ಧನುಷ್, ಎಕ್ಸ್ಪ್ರೆಷನ್ ಆರ್ಟ್ಸ್ನ ಮಾಲಕರಾದ ಈಶ್ವರ ಕೋಡಿಕಲ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.